ಅಯ್ಯಪ್ಪ ದೇವರು ಮಹಿಳಾ ವಿರೋಧಿಯಲ್ಲ, ಅವರು ಬ್ರಹ್ಮಚಾರಿ ಮತ್ತು ಮಹಿಳೆಯರು ಬಂದರೆ ಮಾಲಾಧಾರಿಗಳ ಏಕಾಗ್ರತೆಗೆ ತೊಂದರೆಯಾಗುತ್ತದೆ ಎನ್ನುವ ಕಾರಣಕ್ಕೆ ಶಬರಿಮಲೆ ದೇವಾಲಯಕ್ಕೆ ಮಹಿಳೆಯರಿಗೆ ಪ್ರವೇಶವಿಲ್ಲ. ಮಹಿಳೆಯರ ಪ್ರವೇಶದಿಂದ 800 ವರ್ಷಗಳ ಸಂಪ್ರದಾಯಕ್ಕೆ ಕುಂದು ಉಂಟಾಗಿದೆ ಅಂತ ಅಯ್ಯಪ್ಪ ಭಕ್ತರು ಆರೋಪಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಯ್ಯಪ್ಪ ಭಕ್ತ ವೃಂದ ಮಂಗಳೂರು ಘಟಕದ ಮುಖ್ಯಸ್ಥ ಗಣೇಶ್ ಅವರು, ಶಬರಿಮಲೆ ದೇವಾಲಯಕ್ಕೆ ಇವತ್ತು ಇಬ್ಬರು ಮಹಿಳೆಯರು ಪ್ರವೇಶ ಮಾಡುವ ಮೂಲಕ ಸಂಪ್ರದಾಯಕ್ಕೆ ಕುಂದು ಉಂಟಾಗಿದೆ. ಇದು ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಎನ್ನುವ ಕಮ್ಯುನಿಸ್ಟರ ನೀಚ ಬುದ್ಧಿ ಮತ್ತು ಬಿಜೆಪಿ ಸಂಘ ಪರಿವಾರ ಹಾಗೂ ಹಿಂದೂಗಳ ಏಳಿಗೆಯನ್ನ ಸಹಿಸಲಾರದೆ ಕುತಂತ್ರದಿಂದ ಇಬ್ಬರು ಮಹಿಳೆಯರನ್ನ ದೇವಸ್ಥಾನದ ಒಳ ಪ್ರವೇಶಿಸುವಂತೆ ಮಾಡಿದ್ದಾರೆ. ಇದರ ವಿರುದ್ಧ ಜನವರಿ 3ರಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಲಾಗುತ್ತದೆ ಅಂತ ಎಚ್ಚರಿಸಿದ್ರು. ಅವರು ಪರ್ಪಸ್ಲಿ ಕಣ್ಣೂರು ಡಿವೈಎಫ್ಐ ಪೊಲೀಸರಿದ್ದಾರೆ. ಅವರು ಮೊದಲು ಡಿವೈಎಫ್ಐ ಲೀಡರ್ ಆಗಿತ್ತು, SFI ಲೀಡರ್. ಅವರಿಗೆ ಪೊಲೀಸಿಗೆ ಸೇರಿ ಅವರು ಮಾಡಿದ್ದಾರೆ. ಮಾಡಿ 2-3 ಜನ ಸೇರಿಕೊಂಡು ಈ ಬಿಂದು ಇನ್ನೊಬ್ಬಳು ಕನಕದುರ್ಗ ಅಂತೇಳಿ ಇಬ್ಬರು ಇವತ್ತು ಆ್ಯಕ್ಚುಲಿ ಪದದಲ್ಲಿ ಶಬರಿಮಲೆ ಅವರ ಕನಕದುರ್ಗ ಅವರ ತಮ್ಮ ಹೇಳಿದ್ದಾರೆ. ಅಂದರೆ ಕೋಟೆ MSP ಹರಿಶಂಕರ್ ಅಂತ ಹೇಳಿದ್ದಾರೆ. ಅವರು ಮತ್ತು ಕಣ್ಣೂರಿನ 2 ಜನ CPM ಲೀಡರು ಸೇರಿ ಮಾಡಿದ ಕೆಲಸ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಮನೆಯವರು ಅವರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಒಂದು ವಾರದಿಂದ ಅವರು ನಾಪತ್ತೆಯಾಗಿದೆ. ಅವರು ಒಂದು ಲಾಸ್ಟ್ ವೀಕ್ ಅವರು ಸಮಯಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿ ಮರಕೊಂಡ ತನಕ ಹೋಗಿ ವಾಪಸ್ ಬಂದರು. ಹಾಗಾಗಿ ಈಗ ಅಲ್ಲೇ ಇತ್ತು ಅವರು ಇಷ್ಟು ದಿವಸ, ಒಂದು ವಾರದಿಂದ ಅವರು ಶಬರಿಮಲೆ CPM ಅವರು ಕೋಟೆದಲ್ಲಿ ಇರ್ಬೋದು ಅಂತ. ಹಾಗೆ ಅವರು ನಿನ್ನೆ ಮಾಡಿದರು ಅವ್ರ ಕೆಲಸ. ಇಂಥ CPMನವರು ಅಂದರೆ ಕೊನೆಯ ಮುಖ್ಯಮಂತ್ರಿ ಅಂತ ಹೇಳ್ಬೋದು. CPMನ ಮೊದಲು ಕೂಡ ಮಾಡಿದ್ದಾರೆ. ಈಗ CPM ಫಸ್ಟ್ ಟೈಮ್ ಅಲ್ಲ ಹಿಂದೂಗಳಿಗೆ. ಇಡೀ ಅದರಲ್ಲೂ ಅಚ್ಯುತಾನಂದನ ಚೀಫ್ ಮಿನಿಸ್ಟರ್ ಆಗಿರುವಾಗ ಹಿಂದೂ ಸನ್ಯಾಸಿ ನಮ್ಮ ಲೀಡರ್ಸ್ಗಳಿಗೆಲ್ಲ ತುಂಬ ಅಟ್ಯಾಕ್ ಮಾಡಿದ್ರು ಆ ಟೈಮಲ್ಲಿ ಕೂಡ. ಇದು ಅವರದೊಂದು ನಿರಂತರವಾಗಿ ಹಿಂದೂ ಸಮಾಜಕ್ಕೆ ಅವರು ಮಾಡುವ ಅನ್ಯಾಯ ಎಲ್ಲರಿಗೂ ಗೊತ್ತುಂಟು. ಇನ್ನು ಇದೇ ಸಂದರ್ಭ ದೇರಳಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ್, ಕೆರೆಬೈಲ್ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ರಾಜೇಶ್, ಬೋಳಾರ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು.